ಅಲ್ಲ ನಿಮ್ಮ ಅಮ್ಮಂಗೆಲ್ಲ ಗುರ್ತ ಮಾಡ್ಕೊಡ್ತೀನಿ ಅಂತ ಹೇಳಿ ಗುರ್ತವೇ ಮಾಡಿಕೊಡ್ಲಿಲ್ಲಲ್ಲ ನೀವು ನನ್ನ. ನಿಮ್ಮಮ್ಮ ತುಂಬ ಜಾಲಿ ಅಂತೆಲ್ಲ ಹೇಳಿದ್ರಿ. ಒಂದಿನವೂ ಕರ್ಕೊಂಡು ಹೋಗಲೇ ಇಲ್ಲಪ್ಪ ಇಷ್ಟು ದಿನ ನಿಮ್ಮ ಮನೆಗೆ. ಅಯ್ಯೋ ಅದು ಹಂಗೆಲ್ಲ ಅಲ್ಲ, ಕರ್ಕೊಂಡು ಹೋದೆ ಒಂದ್ಸಲ. ಈಗಲೇ ಇನ್ನೂ ಟೈಮ್ ಬರಲಿಲ್ಲ ಅದಕ್ಕೆಲ್ಲ. ನಾನು ಸುಮಾರು ಟೈಮಿಂದ ಕಾಣ್ತಾನೆ ಇದ್ದೆ, ಟೈಮ್ ಬರಲಿಲ್ಲ ಅಂತ ಹೇಳ್ತಾನೆ ಇದ್ರಿಯಪ್ಪ. ಎಷ್ಟು ಟೈಮ್ ಆಯಿತು ಈ ಆಯ್ಗಳು ಕಂಡು ಇಲ್ಲಿಗೆ ಒಂದು ಕರ್ಕೊಬಿಟ್ಟದು. ಇಲ್ಲಿ ಅಂದರೆ ಊರ ಹೊರಗೆ ಒಂದು ಕ್ಯಾರಿ ಇತ್ತಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀರಿ ನೀವು ಈಗಳು ಕಂಡು. ಎಲ್ಲ ನಿಮ್ಮೊಟ್ಟಿಗೆ ಓಡಾಡ್ಕರಿಲ್ಲ ಏನಿಲ್ಲ. ನಮ್ಮ ಕಾಲೇಜಲ್ಲಿ ಎಲ್ಲ ಹುಡುಗರಿಗೂ ನನಗೆ ನಿಮ್ಮನ್ನ ತೋರಿಸ್ಕೊಂತ ಎಷ್ಟು ಆಸೆ ಗೊತ್ತಾ. ಅಯ್ಯೋ ಅದೊಂದು ಮಾಡೋಕೆ ಹೋಗ್ಬೇಡ ಮಾರಿತಿ. ಕಾಲೇಜಲ್ಲೇ ನಿಮ್ಮ ಕಾಲೇಜ್ ಹುಡುಗರು ಕೆಲವರೆಲ್ಲ ನಮ್ಮ ಮನೇಲೆಲ್ಲ ಗುರ್ತಾ ಇದ್ದಾರೆ ಕಡೆಗೆ ಒಂದೊಂದು ಅಡ್ರಾಗ್ಲಿ ಮಾಡಬೇಡ ನೀನು. ಈಗಳು ಕಂಡು ನೀವು ಮನೆಗೊಂದು ಹೆದರ್ಕೊಂಡಪ್ಪ. ಇಷ್ಟಪ್ಪ ಎಂತಕ್ಕೆ ಹೆದರ್ಕೊಂತೀರಿ? ನಿಮ್ಮ ಅಪ್ಪ ತುಂಬ ಸ್ಟ್ರಿಕ್ಟಾ? ನೀನು ಓದ್ತಿದ್ದೆಲ್ಲ, ಸುಮ್ಮನೆ ಓದ. ಇದೆಲ್ಲ ನಿಂಗೆ ಎಂತ ತಲೆ ಬಿಸಿ. ಕಡೆಗೆ ಯಾವ ಥರ ಕರ್ಕೊಂಡು ಹೋದೆ ಗೊತ್ತಲ್ಲ. ನಾಳೆ ನೀವು ಹೆಂಗೂ ನನ್ನ ಕರ್ಕೊಂಡು ಹೋಯ್ಕೆ ಅಲ್ಲ, ಇವತ್ತೇ ಕರ್ಕೊಂಡು ಹೋದ್ರೆ ಒಳ್ಳೇದಲ್ಲ ಅಂತ ನಾನು ಹೇಳೋದಷ್ಟೇ. ಅಷ್ಟು ಧೈರ್ಯ ಇತ್ತಾ? ನಿಮ್ಮ ಮನೇಲಿ ಏನಾರು ಗಲಾಟೆ ಎಂತ ಮಾಡಿದೆ? ನನ್ನ ಗಲಾಟೆ ನಿಮ್ಮನೆ ಬಪ್ಪ ಅನ್ಕೊಂಡೇ ಹೇಳ್ತಿದ್ದದ್ದು ನಾನು. ಮನೆ ಕರ್ಕೊಂಡೋಯ್ನಿ ಅಂತ. ಕಡೆ ಒಂದೇ ಸಲ ಕರ್ಕೊಂಡೋಗಿ ಶಾಕ್ ಹಾಕೋದು ಬೇಡ ಎಲ್ಲರಿಗೂ ಅನ್ಕೊಂಡು. ಒಂದು ಮಾತಿಗೆಂತೆ ನೀನು ನಮ್ಮ ಮದುವೆ ಬಗ್ಗೆ ತುಂಬ ಸೀರಿಯಸ್ ಇದೆಯಾ? ಅಲ್ಲ, ಲವ್ ಮಾಡ್ರ ಮೇಲೆ ಮದುವೆ ಇದೆ ಹತ್ರ. ನಾನಿಂತೂ ತುಂಬ ಸೀರಿಯಸ್ ಅಪ್ಪ. ನಾನಿಂತೂ ಈ ಟೈಮ್ ಪಾಸಿಗೆಲ್ಲ ಲವ್ ಮಾಡೋದಲ್ಲ. ಎಂತ ಮರ್ರೆ ನೀವು ಹೇಳಿದ್ಕೊಂಡ್ರೆ ನನಗೆ ಯಾಕೋ ಡೌಟ್ ಆಗ್ತಿತ್ತು. ಕಾಲೇಜ್ ಹುಡುಗರೆಲ್ಲ ಹಾಗೆ ಎಲ್ಲ ಸ್ವಲ್ಪ ದೊಡ್ಡ ಹುಡುಗರಾದ್ರೆ ಆ ಥರದ್ದೆಲ್ಲ ಮಾಡೋದಿಲ್ಲ ಅನ್ಕ ನಿಮ್ಮನ್ನ ಇಷ್ಟಪಟ್ಟೆ. ನೀವು ಯಾಕೋ ಹಂಗೆ ಮಾತಾಡ್ತೀರಲ್ಲ? ನಿಜ ಹೇಳಿ, ನಿಮ್ಮ ಮನಸ್ಸಲ್ಲಿ ಎಂತ ಇತ್ತು? ಇಲ್ಲಪ್ಪ, ಆ ಥರ ಎಂತ ಇಲ್ಲ. ಆದರೂ ನಾನು ಈಗ ನಿಂಗೆ ತಮಾಷೆಗೆ ಅಂತ ಅಕಸ್ಮಾತ್ ನನಗೆ ಮದುವೆ ಆಗ್ತಿದ್ರೆ ನೀನೆಂತ ಮಾಡ್ತೀಯ ಈಗ? ಅಲ್ಲ, ಸುಳ್ಳು ಹೇಳೋಕ್ಕೂ ಗೊತ್ತಿಲ್ಲ. ನಗಾಡ್ತಾ ಹೇಳ್ತಿದ್ರಿ ಕಾಣಿ. ನಿಮ್ಮ ಮದುವೆ ಆಗ್ತಿದ್ರೆ ನೀವಿಷ್ಟು ಫ್ರೀಯಾಗಿ ಮಾತಾಡ್ತಿದ್ದೀರಾ, ಟೆನ್ಷನಲ್ಲಿ ಹೇಳ್ತಿದ್ರಿ. ನೀವು ಕಂಡ್ರೆ ನಗಾಡ್ತಾ ಹೇಳ್ತಿದ್ರಿ. ಅಲ್ಲದೆ ನೀವು ಆ ಥರದವ್ರಲ್ಲ ಅಂತ ನಂಗೆ ಗೊತ್ತು. ನೀವು ಎಷ್ಟು ಒಳ್ಳೆಯವರು. ನೀವು ಆ ಥರದ್ದೆಲ್ಲ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹಂಗೆ ಅಂತಾರ ಆದ್ದಿದ್ರು ನೀವಂತೂ ನನ್ನ ಕೈ ಬಿಡೋದಿಲ್ಲ ಅಂತ ನಂಗೆ ಗೊತ್ತು. ನಂಗಷ್ಟು ನನ್ನ ಪ್ರೀತಿ ಮೇಲೆ ವಿಶ್ವಾಸ ಇತ್ತು. ಹೌದು, ನಿಂಗೇನೋ ವಿಶ್ವಾಸ ಇತ್ತು. ನಾನೇ ಸ್ವಲ್ಪ ಸರಿ ಇಲ್ಲ. ಕೂಲ್ ಎಂತ ಇಲ್ಲಿಲ್ಲ ಈಗ. ಯಾತಕ್ಕೆ ನೀವು ಇಷ್ಟು ಬೇಜಾರು ಮಾಡ್ಕೊಂಡ್ರಿ? ನೀವು ಈ ಥರ ಎಲ್ಲ ಮಾತಾಡಿ ನನ್ನ ಮನಸ್ಸಿಗೆ ಬೇಜಾರಾಯ್ತಂತಲ್ಲ. ಇಲ್ಲಪ್ಪ, ನಾನು ಹಾಗೆಲ್ಲ ಬೇಜಾರೇ ಮಾಡ್ಕೊತಿಲ್ಲ. ನಂಗೆ ಒಟ್ಟು ನೀವು ಬೇಕಷ್ಟೇ. ನೀವು ಎಂಥರ ಮಾಡ್ಕೊಳ್ಳಿ. ನೀವು ಅದಕ್ಕೆ ಹೇಳೋದು ಮನೆ ಕರ್ಕೊಂಡು ಹೋಯ್ನಿ ಅಂದ್ಕೊಂಡೆ. ನಾನು ತುಂಬ ನಂಬ್ಕೊಂಡಿದ್ದೆ. ನನ್ನ ಜೀವನೇ ನೀವು. ನಿಮ್ಮನ್ನು ಬಿಟ್ಟು ನನ್ನ ಹತ್ರ ಇರೋಕ್ಕೆ ಆಗ್ತಿಲ್ಲ. ಫಸ್ಟಿಗೆ ನಾನು ತಮಾಷೆಗೋಸ್ಕರ ನಿಮ್ಮೊಟ್ಟಿಗೆ ಬರ್ತಿದ್ದೆ. ಈಗ ಸೀರಿಯಸ್ ಆಗಿ ಒಂದು ದಿವಸ ಮಾತಾಡಲಿಲ್ಲ ಅಂದರೆ ನನ್ನ ಹತ್ರ ಇರೋಕ್ಕೆ ಆಗ್ತಿಲ್ಲ ಮಾರೆ. ನೀವಂತೂ ಒಂದೊಂದು ದಿವಸ ಸಿಕ್ಕೋದೇ ಇಲ್ಲ. ಎಷ್ಟು ಬೇಜಾರತ್ತು ಗೊತ್ತಾ? ಈಗೀಗ ಯಾಕೋ ತುಂಬ ಟೈಮಿಗೂ ಬರ್ತಿಲ್ಲ. ಏನೋ ಒಂಥರ ಇರ್ತೀರಪ್ಪ. ಎಂತ ಬೇಜಾರು ನಿಮಗೆ? ಫಸ್ಟೆಲ್ಲ ಎಷ್ಟು ಖುಷಿಲಿರ್ತಿದ್ರಿ. ಎಷ್ಟು ಸೀರಿಯಸ್ ಆದೆಯಲ್ಲ? ಹೌದೇ, ನಂಗೆ ಬೇಜಾರು. ಎಂತ ಎಂತ ಇಲ್ಲ. ನಾನು ನೀ ಕಾಲೇಜ್ ಹುಡುಗಿ ಪಾಶ ಎಲ್ಲ ಓಡಾಡ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದೇನೋ ಅಂತ ಅಂದ್ಕೊಂಡೆ. ಇಲ್ಲಪ್ಪ, ಬೇರೆಯವ್ರೊಟ್ಟಿಗಾದರೆ ಟೈಮ್ ಪಾಸ್ ಮಾಡ್ತಿದ್ದೆ. ನಿಮ್ಮಂಥ ಚಂದ ಹುಡುಗ ಸಿಕ್ಕರ ಮೇಲೆ ಟೈಮ್ ಪಾಸ್ ಮಾಡೋದಿತ್ತ? ಇಲ್ಲವೇ ಇಲ್ಲ. ಇದೇನಿದ್ರು ಲೈಫ್ ಟೈಮಿಗೆ. ರೀ, ನನ್ನ ಬೇಗ ಮದುವೆ ಆಗಿ ಪ್ಲೀಸ್. ನಿಂದು ಎಜುಕೇಷನ್ ಎಲ್ಲ ಮುಗಿಸು, ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊ. ಕಡೆಗೆ ನಾನು ನಿನ್ನ ಮದುವೆ ಆದೆ. ಈಗಲೇ ಎಂತಕ್ಕೆ ಇದು ಗಡಿಬಿಡಿ? ನೀನು ಎಲ್ಲ ಹೊರಗಡೆ ಕೆಲಸ ಎಲ್ಲ ಮಾಡಿ ನಿಂಗೂ ಎಕ್ಸ್ಪೋಜರ್ ಸಿಕ್ತಂಗೆ ಹತ್ತು. ಯಾವುದೇ ಎಂಥ ಕಷ್ಟ ಸಿಚುವೇಶನ್ ಬಂದರೂ ಫೇಸ್ ಮಾಡೋ ಧೈರ್ಯ ಬರ್ತತ್ತು. ಹೆಣ್ಮಕ್ಳು ಯಾವತ್ತೂ ಧೈರ್ಯವಾಗಿರ್ಕು, ಗೊತ್ತಾ ನಿಂಗೆ? ಅದೆಲ್ಲ ಬಿಟ್ಟು ಈಗಲೇ ನೀನು ಓದೋದಿದ್ದೆಲ್ಲ ಬಿಟ್ಕೊ ಮದುವೆಯಾರೆ ಎಂತ ಲಾಭ ಹೇಳು? ಒಟ್ಟು ಮನೇಲಿ ಕೂತ್ಕೊಂಡು ನಿನಗೆ ಮನೇಲಿ ಕೂತ್ಕೊಂಡ್ರೆ ಕಡೆಗೆ ಅಮ್ಮನೊಟ್ಟಿಗೆ ಗಲಾಟೆ ಅಪ್ಪಿಸಿ ಅವೆಲ್ಲ ಬೇಡ. ನೀನು ಹೊರಗೆ ಒಳ್ಳೆ ರೀತಿ ದುಡಿ. ಪುಸ್ತಕ ಕಂಡ್ರೆ ನಿದ್ರೆ ಬತ್ತೆ. ನನಗೆ ಓದೋದ್ರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ಸುಮ್ಮನೆ ಕಾಲೇಜಿಗೆ ಹೋಗ್ತಿದ್ದಷ್ಟೇ. ನಾನು ಮನೇಲೆಲ್ಲ ರಾಗ್ಲಿ ಮಾಡ್ತಾರೆ. ಅಮ್ಮ ಎಲ್ಲ ಮನೇಲೇ ಇದ್ದರೆ ಬೋರ್ ಹತ್ತು ಅಂದ್ಕೊಂಡು. ಇಲ್ದಿರಿ ಯಾರು ಕಾಲೇಜಿಗೆ ಹೋದ್ರು? ಸುಮ್ಮನೆ ಒಂದು ಟೈಮ್ ಪಾಸ್. ಈಗ ನೀವು ಸಿಕ್ಕ್ರಿಯಾ ಸಾಕು. ಇನ್ನು ಕಾಲೇಜಲ್ಲಿ ಎಂತ ಮಾಡೋದು? ಮದುವೆ ನಾನು ಆರಾಮ ನಿಮ್ಮೊಟ್ಟಿಗಿರ್ತೆ. ಅಡ್ಡಿಲ್ಲ. ನಾನು ಆರಾಮ ನಿಮ್ಮೊಟ್ಟಿಗೆ ಗದ್ದೆಗೆ ಬತ್ತೆ, ತೋಟಕ್ಕೆ ಬತ್ತೆ. ನಂಗೆ ಆ ಥರ ಲೈಫೇ ಇಷ್ಟ. ನಿಮ್ಮಮ್ಮನೊಟ್ಟಿಗೆಲ್ಲ ಕೆಲಸ ಮಾಡ್ಕೊಂಡಿರುತ್ತೆ. ನಂಗೆ ಮತ್ತೆ 3 ಮಕ್ಕಳು ಬೇಕಕ್ಕ. ಆಯ್ತಾಯ್ತು. ಅಲ್ಲ, ಹಿಂಗೆ ಫ್ರೆಂಡ್ ಅಂತವೇ ಗುರ್ತ ಮಾಡಿ ಕೊಡಿ ಕಾಂಬ. ನಿಮ್ಮ ಮನೇಲೆಲ್ಲ ನನ್ನ ಎಂತಕ್ಕಷ್ಟೊಂದು ಹಿಂಜರಿದ್ರಿ ನೀವು? ನಂಗೆ ಇವತ್ತಿನವರೆಗೆ ಯಾರು ಹುಡುಗಿಯರ ಫ್ರೆಂಡ್ ಇಲ್ಲ. ಹಂಗಾಗಿ ಸಡನ್ ನೀ ಫ್ರೆಂಡ್ ಅಂತ ಕರ್ಕೊಂಡು ಹೋರೆ ನಮ್ಮ ಮನೇಲಿ ಎಲ್ಲರಿಗೂ ಡೌಟ್ ಅತ್ತ. ಹಂಗಾಗಿ ಕರ್ಕೊಂಡು ಹೋಗ್ಬೇಕು ಸ್ವಲ್ಪ ರಾಗ್ಲಿ. ಕಾಂಬ ಎಂಥರ ಒಂದು ಮಾಡುವ ಮಾಡು ಅಂತ ಹೇಳೋಕೆ ಶುರು ಮಾಡಿ ಸುಮಾರು ದಿನ ಆಯ್ತು.
ನನಗೂ ಕಾತ್ ಸಾಕಾಯ್ತು. ನಾನು ಒಂದಿನ ಕಂಡು ಸೀದಾ ಪಪ್ಪಳೆ. ಓಕೆ ಆಯಿತು, ಒಂದಿನ ಕರ್ಕೊಂಡು ಹೋಗ್ತೆ. ನಮ್ಮ ತೋಟ ಎಲ್ಲ ತೋರಿಸ್ಕೊಬತ್ತೇಕ. ನಾಳೆ ನಾಡ್ದ್ರಂಗೆ ನಾನು ನಿಂಗೆ ಫೋನ್ ಮಾಡಿದೆ. ನೀನು ಮಾಮೂಲಿ ಜಾಗಕ್ಕೆ ಬಾ, ಅಲ್ಲಿಂದ ನಾನು ಕರ್ಕೊಂಡು ಹೋಗ್ತೆ. ಓಕೆನಾ? ಹೌದಾ? ಎಸ್, ಗಮ್ಮತ್ತತ್ತು. ನಂಗೆ ಈಗಲೇ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ರಾಜ. ಬೈಕಲ್ಲ ಸ್ನ್ಯಾಕ್ಸ್ ಇಟ್ಟಿದೆ ಕಣ್ತಕ ಬಾ. ಇಷ್ಟಪ್ಪ 3 ಹೊತ್ತು ತಿಂತಿದ್ರು, ನೀ ದಪ್ಪ ಅಪ್ಪದು ಮಾತ್ರ ಇಲ್ಲ ಮರೀತಿ. ನಾನಿಂದ ದಪ್ಪಾರೆ ನಿಮ್ಮ ಹೆಂಡತಿ ನನಗೆ ತೋರ್ತೆ. ಎಂತಂದೆ? ಎಂತ ಇಲ್ಲ, ದಪ್ಪಾರೆ ಅದು ಹಿಂಗೆ ಸಿರ್ಕೊಂಡಂಗೆ ಕಾಣ್ತೆ ಅಂತ ಹೇಳಿದೆ ಅಷ್ಟೇ. ಈಗ ಬಂದೆ ತಗೋಬತ್ತೆ ಸ್ನ್ಯಾಕ್ಸ್. ಅಲ್ಲ, ಈ ಹೆಣ್ಣಿಗೆ ಎಂಥ ವಿಷಯ ಎಲ್ಲ ಗೊತ್ತಯ್ಯ ಅಂತ ಮಾರ್ರೆ. ಒಂದು ಒಳ್ಳೆ ಸಿಕ್ಕಾಕೊಂಡಂಗೆ ಆಯ್ತು. ನಾನು ತಮಾಷೆ ಮಾಡೋಕೆ ಹೋಯ್ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಮಾರ್ರೆ. ನಂಗಿದೆಲ್ಲ ಬ್ಯಾಡ ಇದ್ದಿತ್ತು. ಎಂತ ಮಾಡೋದು ಆಕಳಿಗೆ ಒಂದು ಎಂಥ ಮಂಡಿಗೆ ಎಂತ ಆಯ್ತೋ ಏನೋ ಗೊತ್ತಿಲ್ಲ. ಹೆಂಗಾರೋ ಮಾಡಿ ತುಪ್ಸ್ಕೊಂಡ್ಕಿದ್ರಿಂದ ಈ ಹೆಣ್ಣು ಸೀರಿಯಸ್ ಆಗ್ತದೆ ನಾನು ಅಂದ್ಕೊಂಡಿಲ್ಲ. ಎಂಥ ಚುಂಗ್ಲಂದ್ರೆ ಚುಂಗ್ಲಿದಿತ್ತು. ಈಗ ಕಂಡ್ರೆ ನಾನೇ ದೇವ್ರಮ್ಮಂಗ ಮಾಡುತ್ತಪ್ಪ. ಎಂತ ಮಾಡೋದು ಮರ್ರೆ. ಶಾಮಲ್ನಿಗೆ ಗೊತ್ತಾರೆ, ಜೀವಾರು ಇಟ್ಕೊಂತಾಳ. ನಂಗೆ ದಟ್ಟ ತಲೆ ಬಿಸಿ ಐತ್ಕಣಿ ಇದೆ ಈಗ. ಮತ್ತು ನೀವೆಲ್ಲ ಹೆಂಗಿದ್ರಿ? ನಿಮಗೆಲ್ಲ ಒಂದು ಗಮ್ಮತ್ತೇನು. ನನ್ನ ಸಂಟ ನನಗೆ ಒಂದು ಕ್ಲೋಸಾಗಿ ಇಟ್ಕಾರಿಲ್ಲ ಬಿಟ್ಕಾರಿಲ್ಲ ಮಾರ್ರೆ. ಥೋ, ಅತ್ಲ ಶಾಮಲ್ನಿಗೂ ಮುಖ ತೋರ್ಸೋಕ್ಕಾತಿಲ್ಲ ಈ ನಡುವೆ ನನಗೆ. ಎಂತ ಮಾಡೋದು ಗೊತ್ತಿಲ್ಲ. ಕಾಂಬ ಎಲ್ಲಿಗೆ ಹೋಗಿ ಮುಟ್ಟಿದ್ ಕಾಂಬ. ನೀವೆಲ್ಲ ಮತ್ತೆ ವೀಡಿಯೋ ಕಾಣ್ತಿದ್ರಿ ನಮ್ದು? ಹೊಸ್ದಾಗಿ ಕಾಣ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಕ್ಕ. ಮತ್ತು ವೀಡಿಯೋ ಇಷ್ಟ ಆದಿದ್ರೆ ಇಷ್ಟು ದಿನ ಲೈಕ್ ಮಾಡಿರಿ. ಇನ್ನೂ ಹೀಗೆ ಪ್ರೋತ್ಸಾಹ ಕೊಡ್ಕಕ್ಕ ಬಪ್ದಾ.